ತ್ಯಾಜ್ಯ ವಿಲೇವಾರಿ ಸ್ಮಾರ್ಟ್ ಸಿಟಿಯಾಗುತ್ತಿರುವ ಮಂಗಳೂರಿನ ಬಹುದೊಡ್ಡ ಸಮಸ್ಯೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಪಚ್ಚನಾಡಿ ತ್ಯಾಜ್ಯ ವಿಲೇವಾರಿ ಘಟಕದಿಂದ ತ್ಯಾಜ್ಯ ರಾಶಿಯು ಕುಸಿದು ಮಂದಾರ ಎನ್ನುವ ಊರೇ ಕಣ್ಮರೆಯಾಗಿದೆ. ಈ ಭೀಕರ ದುರಂತದಿಂದ ಕಡೆಗೂ ಮಂಗಳೂರು ಮಹಾನಗರ ಪಾಲಿಕೆಯು ಎಚ್ಚೆತ್ತ ಲಕ್ಷಣಗಳು ಗೋಚರಿಸುತ್ತಿವೆ. ಪಾಲಿಕೆ ವ್ಯಾಪ್ತಿಯ ತ್ಯಾಜ್ಯಗಳನ್ನು ಸುರಿಯುವಂತಹ ಪಚ್ಚನಾಡಿ ಪರಿಸರಕ್ಕೆ ಜನವರಿ ತಿಂಗಳಿನಿಂದ ಹೊರಗಿನ ತ್ಯಾಜ್ಯಗಳನ್ನು ಸುರಿಯುವುದಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಪಚ್ಚನಾಡಿಯ ಡಂಪಿಂಗ್ ಯಾರ್ಡ್ ಮುಗಿಯದ ಸಮಸ್ಯೆಗಳ ಸರಮಾಲೆಗಳನ್ನು ಹೊತ್ತುಕೊಂಡಿರುವ ಪ್ರದೇಶ. ಕಳೆದ ಮಳೆಗಾಲದಲ್ಲಿ ಸುರಿದ ಭಾರೀ ಮಳೆಗೆ ಪಚ್ಚನಾಡಿಯ ತ್ಯಾಜ್ಯ ರಾಶಿಯೆಲ್ಲ ಕುಸಿದು ಐತಿಹಾಸಿಕ ಮಂದಾರ ಎನ್ನುವ ಪ್ರದೇಶವೇ ತ್ಯಾಜ್ಯ ರಾಶಿಯೊಳಗಡೆ ಹುದುಗಿ ಹೋಗಿದೆ. ಇಡೀ ದೇಶದ ಗಮನ ಸೆಳೆದಿರುವ ಈ ವಿಚಾರ ಸ್ಮಾರ್ಟ್ ಸಿಟಿ ಆಗುವತ್ತ ದಾಪುಗಾಲುಡುತ್ತಿರುವ ಮಂಗಳೂರಿನ ಮಾನವನ್ನ ಹರಾಜು ಹಾಕಿದೆ. ಎಲ್ಲೂ ಕಂಡು ಕೇಳರಿಯದ ಈ ಮಾನವ ನಿರ್ಮಿತ ಪ್ರಾಕೃತಿಕ ದುರಂತ ಇದೀಗ ಎಲ್ಲರೂ ಕೂಡ ತ್ಯಾಜ್ಯ ನಿರ್ವಹಣೆಯ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಆಲೋಚಿಸುವಂತೆ ಮಾಡಿದೆ. ಪಚ್ಚನಾಡಿಯ ತ್ಯಾಜ್ಯ ದುರಂತದಿಂದ ಮಂಗಳೂರು ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡಿದೆ. ಇದೀಗ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ತ್ಯಾಜ್ಯಗಳನ್ನು ಸುರಿಯುವ ಪಚ್ಚನಾಡಿ ಪರಿಸರಕ್ಕೆ ಪಾಲಿಕೆ ವ್ಯಾಪ್ತಿಯಿಂದ ಹೊರಗಿನ ತ್ಯಾಜ್ಯಗಳನ್ನು ಸುರಿಯುವುದಕ್ಕೆ ಜನವರಿ ತಿಂಗಳಿನಿಂದ ನಿರ್ಬಂಧ ವಿಧಿಸಲಾಗಿದೆ. ಭವಿಷ್ಯದಲ್ಲಿ ಇಂತಹ ದುರಂತ ಸಂಭವಿಸದಂತೆ ನೋಡಿಕೊಳ್ಳಲು ಮಂಗಳೂರು ಮಹಾನಗರ ಪಾಲಿಕೆಯು ಈ ಕ್ರಮವನ್ನು ಕೈಗೊಂಡಿದೆ. ಹೊರಗಿನವರು ತಂದು ಕಸ ಸುರಿಯುವ ಪ್ರಯತ್ನ ನಡೆಸಿದ್ರೆ ಭಾರೀ ದಂಡ ವಿಧಿಸಲು ಕೂಡ ಮಂಗಳೂರು ಪಾಲಿಕೆ ಸಿದ್ಧತೆಯನ್ನ ನಡೆಸಿದೆ. ಸದ್ಯಕ್ಕೆ ಪಚ್ಚನಾಡಿಯ ಪರಿಸರದಲ್ಲಿ ಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರತಿದಿನ ಸುಮಾರು 350ಕ್ಕೂ ಅಧಿಕ ಟನ್ ತ್ಯಾಜ್ಯವನ್ನ ಸುರಿಯಲಾಗುತ್ತಿದೆ. ಇದರ ಜೊತೆಗೆ ಪಾಲಿಕೆ ವ್ಯಾಪ್ತಿಯ ಹೊರಗಿನ ಗ್ರಾಮ ಪಂಚಾಯತ್, ಪುರಸಭೆ, ಪಟ್ಟಣ ಪಂಚಾಯತ್ ಹೀಗೆ ಎಲ್ಲವೂ ಸೇರಿ ಸುಮಾರು 40ರಿಂದ 60 ಟನ್ಗಳಷ್ಟು ತ್ಯಾಜ್ಯವನ್ನ ಇದೇ ಪಚ್ಚನಾಡಿಯಲ್ಲಿ ತಂದು ಸುರಿಯಲಾಗುತ್ತಿದೆ. ಪಚ್ಚನಾಡಿಯಲ್ಲಿ ಜಾಗವು ಕಡಿಮೆ ಇದ್ದು ಕಸವು ಈಗಾಗಲೇ ತುಂಬಿ ಹೋಗಿದೆ. ಇನ್ನು ಮುಂದಕ್ಕೆ ಕಸವನ್ನ ಸುರಿದರೆ ಸಮಸ್ಯೆಯು ಮತ್ತಷ್ಟು ಬಿಗುಡಾಯಿಸಲಿದೆ. ಈ ಹಿನ್ನೆಲೆಯಲ್ಲಿ ಪಾಲಿಕೆಯಿಂದ ಹೊರಗಿನ ಮಂದಿ ಇಲ್ಲಿ ತಂದು ಕಸ ಸುರಿಯುವುದಕ್ಕೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಜಿಲ್ಲಾಧಿಕಾರಿಗಳ ಸೂಚನೆಯಂತೆ 2019ರ ಅಕ್ಟೋಬರ್ನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರು ಈ ಬಗ್ಗೆ ಆದೇಶವನ್ನ ಹೊರಡಿಸಿದ್ರು. ಇದಕ್ಕೆ 3 ತಿಂಗಳ ಕಾಲಾವಕಾಶವನ್ನ ನೀಡಲಾಗಿತ್ತು. ಇದೀಗ ಪಾಲಿಕೆ ಆಯುಕ್ತರ ಆದೇಶ ಜಾರಿಗೆ ಬಂದಿದೆ. ಈ ನಡುವೆ ಹೊರಗಿನಿಂದ ತ್ಯಾಜ್ಯಗಳನ್ನು ವಾಹನದಲ್ಲಿ ತಂದು ಸುರಿಯುವ ಪ್ರಯತ್ನ ನಡೆಸಲಾಗಿದೆ. ಆದರೆ ಪಚ್ಚನಾಡಿ ಡಂಪಿಂಗ್ ಯಾರ್ಡ್ ಒಳಗಡೆ ಹೊರ ಪ್ರದೇಶದ ವಾಹನಗಳಿಗೆ ಪ್ರವೇಶ ನಿರಾಕರಿಸಲಾಗಿತ್ತು. ತ್ಯಾಜ್ಯ ಹೊತ್ತು ತಂದ ವಾಹನಗಳನ್ನು ವಾಪಸ್ ಕಳುಹಿಸಲಾಗುತ್ತಿದೆ. ಆದರೆ ಇದು ಅಕ್ರಮಕ್ಕೂ ಕಾರಣವಾಗುತ್ತಿದೆ ಎನ್ನುವ ಆರೋಪಗಳು ಕೇಳಿಬರುತ್ತಿದೆ. ಹೊರಗಿನ ವಾಹನಗಳಿಗೆ ನಿರ್ಬಂಧದ ಹಿನ್ನೆಲೆಯಲ್ಲಿ ಕೆಲವು ಪ್ರದೇಶದಿಂದ ಪಾಲಿಕೆಯ ಅಧಿಕೃತ ಕಸ ಸಂಗ್ರಹ ಗುತ್ತಿಗೆ ಪಡೆದ ಆಂಟಿನಿ ವೇಸ್ಟ್ನ ವಾಹನಗಳಿಗೆ ಬೇರೆ ವಾಹನಗಳಿಂದ ಕಸ ಶಿಫ್ಟ್ ಮಾಡುವ ಕೆಲಸಗಳು ನಡೆಯುತ್ತಿವೆ ಎನ್ನುವ ಆರೋಪಗಳು ಕೇಳಿಬಂದಿವೆ. ಒಟ್ಟಿನಲ್ಲಿ ಮಂಗಳೂರು ಮಹಾನಗರ ಪಾಲಿಕೆಯು ಮಂದಾರ ತ್ಯಾಜ್ಯ ದುರಂತದಿಂದ ಪಾಠ ಕಲಿತಂತೆ ಕಾಣುತ್ತಿದೆ. ಇದೀಗ ಹೊರಗಿನಿಂದ ತಂದು ಕಸ ಸುರಿಯುವ ಸಮಸ್ಯೆಗೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಇದು ಗಂಭೀರವಾಗಿ ಮುಂದುವರಿಯುತ್ತಾ ಅಥವಾ ಕೇವಲ 4 ದಿನಕ್ಕೆ ಸೀಮಿತವಾಗುತ್ತಾ ಅನ್ನುವುದನ್ನು ಮಾತ್ರ ಕಾದು ನೋಡಬೇಕಾಗಿದೆ. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.